ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಕಮಲಾ ಮೇಡಮ್ ಅವರನ್ನ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಡ್ತಿದ್ದೇನೆ. ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ನಮ್ಮ ಸೋಮೇಶ್ವರ ಪುರಸಭೆಯ ಈ ಭಾಗದ ಕೌನ್ಸಿಲ್ ಆಗಿರುವಂತಹ ಶ್ರೀಯುತ ಅಬ್ದುಲ್ ಸಲಾಂ ಅವರು ತಾವು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನ ವೇದಿಕೆಗೆ ಗೌರವಪೂರ್ವಕ ಬರಮಾಡಿಕೊಟ್ಟಿದ್ದೇನೆ. ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರು ಶ್ರೀಯುತ ರವಿಶಂಕರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನ ವೇದಿಕೆ ಗೌರವಪೂರ್ವಕವಾಗಿ ನಾವು ಬರಮಾಡಿಕೊಟ್ಟಿದ್ದೇವೆ. ಅಬ್ದುಲ್ ಕರೀಂ ಈ ಒಂದು ಸಂಸ್ಥೆಯ KNJ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ನಮಗೆ ಸುಂದರವಾದಂಥ ಈ ಒಂದು ಕರಾಟೆ ಪಂದ್ಯಾಟ ನಡೆಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಅಬ್ದುಲ್ ಕರೀಂ KNJ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ KNJ ಸಂಸ್ಥೆ, ತಾವು ಕೂಡ ಬರಬೇಕು, ತಮ್ಮನ್ನು ಕೂಡ ಈ ವೇದಿಕೆಗೆ ಅತ್ಯಂತ ಗೌರವವಾಗಿ ಬರಮಾಡಿಕೊಟ್ಟಿದ್ದೇವೆ. ಶ್ರೀಮತಿ ಹಸೀನಾ SDMC ಅಧ್ಯಕ್ಷರು, ತಾವು ಕೂಡ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. ಶ್ರೀ ಮೊಹಮ್ಮದ್ ಅಲಿ GI ನಮ್ಮ ಸ್ಥಳೀಯ ರೇಮನ್ ಶಾಲೆಯ ಅಧ್ಯಕ್ಷರು, ತಾವು ಕೂಡ ವೇದಿಕೆ ಬರಬೇಕು, ತಮ್ಮನ್ನು ಕೂಡ ವೇದಿಕೆ ಬರಮಾಡಿಕೊಟ್ಟಿದ್ದೇನೆ. ಅಬ್ದುಲ್ ಸಲಾಂ GI ಅವರು ನಮ್ಮ ದಾನಿಗಳು, ನಮ್ಮೆಲ್ಲ ಕ್ರೀಡೆಯ ಪ್ರೋತ್ಸಾಹಕರು, ನಮ್ಮೆಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ನಮ್ಮೊಟ್ಟಿಗೆ ಯಾವತ್ತೂ ಇದ್ದು ತಮ್ಮ ಸಹಾಯಹಸ್ತ ನೀಡುವವರು ಅಬ್ದುಲ್ ಸಲಾಂ GI ಅವರು, ದಯವಿಟ್ಟು ತಾವು ಬರಬೇಕು, ತಮ್ಮನ್ನು ವೇದಿಕೆಗೆ ಬರಮಾಡಿಕೊಡ್ತಿದ್ದೇನೆ. ಇಸ್ಮಾಯಿಲ್ ಹಾಜಿ ಕೊಪ್ಪಳ ಅಧ್ಯಕ್ಷರು 407 ಜುಮಾ ಮಸೀದಿ, ತಾವು ಕೂಡ ವೇದಿಕೆ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. ಶ್ರೀಯುತ ರಹೀಂ ಮುಚ್ಚಿಲ್ ಅವರು ದಯವಿಟ್ಟು ಬರಬೇಕು, ತಮ್ಮನ್ನ ವೇದಿಕೆಗೆ ಬರಮಾಡಿಕೊಡ್ತೇನೆ. ನಮ್ಮೆಲ್ಲ ಈ ಕಾರ್ಯಕ್ರಮಗಳಲ್ಲಿ ಈ ಸುಂದರವಾದಂಥ ವೇದಿಕೆಗೆ ಇರ್ಬೋದು, ಎಲ್ಲ ಆಸನಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟವರು ಅಬ್ದುಲ್ ರಹೀಂ ಅವರು, ತಾವು ಕೂಡ ವೇದಿಕೆ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. ಶ್ರೀ ಈಶ್ವರ್ ಕಟೀಲ್ ಅವರು ದಕ್ಷಿಣ ಕನ್ನಡ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷರು, ಈಶ್ವರ್ ಕಟೀಲ್ ಸರ್ ಅವರು ಕೂಡ ವೇದಿಕೆ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. ವಿಕ್ಟರ್ ಡಿಸೋಜಾ ಚೀಫ್ ಇನ್ಸ್ಟ್ರಕ್ಟರ್ ಆಫ್ ವೆಸ್ಟರ್ನ್ ಕರಾಟೆ, ತಾವು ಕೂಡ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಶ್ರೀ ಭುವನೇಶ್ವರ್ ಅವರು ವೇದಿಕೆಗೆ ಬರಬೇಕು, ತಮ್ಮನ್ನು ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. ಶ್ರೀ ಇಸ್ಮಾಯಿಲ್ GIಯ ಮತ್ತೋರ್ವರು ಪಾಲ್ದಾರರು ಇಸ್ಮಾಯಿಲ್ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. ಶ್ರೀ ಅಖಿಲ್ ಶೆಟ್ಟಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಅಖಿಲ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನ ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. GI ಸಂಸ್ಥೆಯ ಶಾಹುಲ್ ಅಹಮದಿ ಅವರು ಕೂಡ, ತಾವು ಕೂಡ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಟ್ಟಿದ್ದೇನೆ. ಈಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ ಹರೀಶ್ ಕುಮಾರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಟ್ಟಿದ್ದೇನೆ. ಈ ಭಾಗದ ಕರಾಟೆಯ ಎಲ್ಲ ನಮ್ಮ ತೀರ್ಪುಗಾರಿಕೆ ನೀಡಕ್ಕೆ ಬಂದಿರುವಂತಹ ಕರಾಟ ಶಿಕ್ಷಕ ಬಂಧುಗಳು, ಅಶೋಕ್ ಸರ್ ಅವರು ಮುಖ್ಯವಾಗಿ ಈ ಆಯೋಜನೆಯಲ್ಲಿ ನಮ್ಮೊಟ್ಟಿಗೆ ಯಾವತ್ತೂ ನಮ್ಮೊಟ್ಟಿಗೆ ಇದ್ದು ಎಲ್ಲ ಸಹಕರಿಸಿರುವಂಥ ಕರಾಟೆ ಮಾಸ್ಟರ್ ಅಶೋಕ್ ಸರ್ ಅವರು, ಜಿಲ್ಲೆಯ ಕರಾಟೆ ಅಸೋಸಿಯೇಷನ್ನ ಖಜಾಂಚಿ ಅವರು ಕೂಡ ಹೌದು, ತಾವು ದಯವಿಟ್ಟು ವೇದಿಕೆ ಬರಬೇಕು, ತಮ್ಮನ್ನು ವೇದಿಕೆಗೆ ಬರಮಾಡಿಕೊಡ್ತಿದ್ದೇನೆ. ಅನ್ಸರಿನೊಳ್ಳಿ ಅವರು ಕೂಡ ಇದ್ದಾರೆ, ಹಾಗೆ ಪೊಸಗುರಲ್ ಮಾಧ್ಯಮದ ಆಸಿಫ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಡುತ್ತಾ ಈಗ ನಾಡಗೀತೆಯೊಂದಿಗೆ ಈ ದಿವಸದ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವಲಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮನಿಯೇ, ಗಂಧದ ಚಂದದ ಹೊನ್ನಿನ ಗನಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ,
ಪೊನ್ನ ಪಂಪಲ ಕುಳಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸರರಾಳಿದ ನಾಡೆ ಡಂಕನ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಗಳ ಕಂಗಲ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾರಸಿಗ ಜೈನರುದ್ಯಾನ ಜನಗಣ ಹೋಳುವ ದೊರೆಗಳ ಧಾಮ ಗಾಯಕ ವೈಲಿಕರ ರಾಮ ಕನ್ನಡ ನುಡಿ ಕುಡಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾಟವನ್ನು ಇಲಾಖೆ ನಮ್ಮ ಶಾಲೆಗೆ ಕೊಡುವಂಥ ಯೋಚನೆ ಮಾಡಿದಾಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಇದಕ್ಕೆ ಯಾವುದೇ ರೀತಿಯ ವಿರೋಧ ಮಾತನಾಡದೆ ನಮ್ಮ ಶಾಲೆಯಲ್ಲಿ ಮಾಡುವ ಎನ್ನುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ಬಹುಶಃ ನಾವೊಬ್ಬ ದೈಹಿಕ ಶಿಕ್ಷಕನಾಗಿ ಈ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಕೂಡ ಒಂದು ಸ್ವಲ್ಪ ಚಾಲೆಂಜ್ ನಮಗೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡುವಂಥದ್ದು, ಜಿಲ್ಲೆಯ ಬೇರೆ ಬೇರೆ ಕಡೆಗಿಂದ ನಮ್ಮಲ್ಲಿ ಬರ್ತಾರೆ, ಹಾಗಾಗಿ ಬಂದವರನ್ನು ನಾವು ಯಾವ ರೀತಿಯಾಗಿ ನಡ್ಕೊಳ್ಳುವಂಥದ್ದು, ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಏನು ಬೇಕು ಅಂತ ಹೇಳುವಾಗ ಈ ಸುಂದರವಾದಂಥ ಕಿಯನ್ಜಾ ಗಾರ್ಡನ್ ಎನ್ನುವಂಥ ಸಂಸ್ಥೆ ನಮ್ಮ ಪಕ್ಕದಲ್ಲಿರುವುದರಿಂದ ನಮಗೆ ಯಾವುದೇ ರೀತಿಯ ಅವಕಾಶ ನಮಗೆ ಬೇರೆ ಯೋಚನೆ ಮಾಡಲಿಕ್ಕೆ ಸಿಗಲಿಲ್ಲ. ಇಲ್ಲೇ ನಾವು ಕೇಳಿದೆವು, ಬಹುಶಃ ಅದಕ್ಕೆಲ್ಲ ಸಹಕಾರ ಮಾಡಿದವರು ನಾವು ವೇದಿಕೆಯಲ್ಲಿ ಎಲ್ಲರೂ ಕುಳಿತಾರೆ. ಹಾಗಾಗಿ ವೇದಿಕೆ ತುಂಬಿದೆ ಇದು ಇಷ್ಟ ನಮಗೆ. ನಾವು ಮೊದಲನೇದಾಗಿ ಕಿಯನ್ಜಾ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಎಲ್ಲ ಪಾಲ್ದಾರರಿಗೆ ಜೋರಾದ ಚಪ್ಪಾಳೆ ಕೊಡಬೇಕು. ಈ ಸುಂದರವಾದಂಥ ಒಂದು ಸಭಾಂಗಣದ ವ್ಯವಸ್ಥೆ ನಾವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬಂದಿರುವಂಥ ಎಲ್ಲರನ್ನು ಕೂಡ ನಮ್ಮ ಎಲ್ಲ ಅತಿಥಿಗಳನ್ನು ತಮ್ಮೆಲ್ಲರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀ ಹರೀಶ್ ಕುಮಾರ್ BM ಅವರು. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ, PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಇದರ ಸಹಯೋಗದೊಂದಿಗೆ ನಡೆಯುತ್ತಿರುವಂಥ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾಟಕ್ಕೆ ಆಗಮಿಸಿದಂಥ ಎಲ್ಲರನ್ನು ಪ್ರಥಮವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮವರೇ ಆಗಿರುವಂಥ ನಮ್ಮ ಸ್ಥಳೀಯ ಪುರಸಭೆಯ ಕೌನ್ಸಿಲರ್ ಆಗಿರುವಂಥ ಶ್ರೀಯುತ ಅಬ್ದುಲ್ ಸಲಾಂ ಸರ್ ಇವರು ವಹಿಸಿಕೊಂಡಿದ್ದಾರೆ. ಸರ್, ನಿಮ್ಮನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಪುರಸಭೆ ಸೋಮೇಶ್ವರದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಕಮಲಾ ಮೇಡಮ್ ರವರು. ಮೇಡಮ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ಮೇಡಮ್. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ರವಿಶಂಕರ್ ಸರ್, ನಿಮ್ಮನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಜುಮಾ ಮಸೀದಿ 407 ಜುಮಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಇಸ್ಮಾಯಿಲ್ ಹಾಜಿಸ್ ಅವರಿದ್ದಾರೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದ ಸಹಕಾರವನ್ನು ನೀಡಿದವರು
ನಮ್ಮ ಉದ್ಯಮಿಯಾಗಿರುವಂಥ ರಹೀಂ ಹುಚ್ಚಿಲ್ UBEM ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿರುವಂಥ ಉದ್ಯಮಿ ಶ್ರೀಯುತ ಅಬ್ಬಾಸ್ ಹುಚ್ಚಿಲ್ ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಆಗಿರುವ ಮಂಗಳೂರಿನ ಶಿಕ್ಷಣಾಧಿಕಾರಿಯಾಗಿರುವಂಥ ಶ್ರೀಯುತ ಭುವನೇಶ್ ಸರ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಸಂಚಾಲಕರು. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಸರ್. ಹಾಗೆ ಜಯವಂತಿ ಮೇಡಮ್ ಇದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ಮೇಡಮ್. ಹಾಗೆ ನಮ್ಮ SDMCಯ ಅಧ್ಯಕ್ಷೆ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಲಸ್ಟರ್ನ CRP ಆಗಿರುವಂಥ ಶ್ರೀಮತಿ ಗೀತಾ ಶೆಟ್ಟಿ ಮೇಡಮ್, ನೀವು ಕೂಡ ಇದ್ದೀರಿ. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕೋಟೆಕಾರ್ ಪಂಚಾಯತ್ನ ಕೌನ್ಸಿಲರ್ ಆಗಿರುವಂಥ ಇಸಾಕ್ ಸರ್ ಇದ್ದಾರೆ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ ಸರ್. ಹಾಗೆ ಶ್ರೀಯುತ ತ್ಯಾಗಂ ಅರೆಕಳ, ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ದೈಹಿಕ ಶಿಕ್ಷಕರ ಸಂಘ ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಅಖಿಲ್ ಶೆಟ್ಟಿ ಸರ್, ನಿಮ್ಮನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯಬೇಕಾದ್ರೆ ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ಕಿಯನ್ಜಾದ ಮಾಲಕರಾಗಿರುವಂಥ ಅಬ್ದುಲ್ ಕರೀಂ ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಈಶ್ವರ್ ಕಟೀಲ್ ಸರ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕೋಶಾಧಿಕಾರಿ ಕರಾಟೆ ಅಸೋಸಿಯೇಷನ್ನ ಕೋಶಾಧಿಕಾರಿಯಾಗಿರುವಂಥ ಶ್ರೀಯುತ ಅಶೋಕ್ ಸರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ. ಹಾಗೆ ಕರಾಟೆ ಅಸೋಸಿಯೇಷನ್ನ ಚೀಫ್ ಇನ್ಸ್ಪೆಕ್ಟರ್ ಆಗಿರುವಂಥ ವಿಕ್ಟರ್ ಡಿ ಸೋಜಾ ಸರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಪತ್ರಕರ್ತರಿದ್ದಾರೆ ಅನ್ಸರ್ ಇನೋಳಿ, ಹಾಗೆ ನಮ್ಮ ಹೊಸಕುರಲ್ ಚಾನೆಲ್ನ ಅವರಿದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಹಾಗೆ ದೈಹಿಕ ಶಿಕ್ಷಕರಾಗಿರುವಂಥ ರಾಧಾಕೃಷ್ಣ ರಾವ್ ಇದ್ದಾರೆ. ಇನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಬರಲಿಕ್ಕಿದ್ದಾರೆ, ಅವರು ನಮ್ಮನ್ನೊಟ್ಟಿಗೆ ಸೇರಿಕೊಳ್ತಾ ಇದ್ದಾರೆ. ಹಾಗೆ ದೈಹಿಕ ಪರಿವೀಕ್ಷಣಾಧಿಕಾರಿಗಳಂತ ಶ್ರೀಮತಿ ಲಿಲ್ಲಿ ಮೇಡಮ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿರುವಂಥ ಎಲ್ಲ ತೀರ್ಪುಗಾರರನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಆಗಮಿಸಿದಂಥ ದೈಹಿಕ ಶಿಕ್ಷಕರಿದ್ದೀರಿ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶಿಕ್ಷಕ ವೃಂದದವರಿದ್ದೀರಿ, ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿದ್ದೀರಿ ನೀವು. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಹಾಗೆ ಇವತ್ತಿನ ಕೇಂದ್ರ ಬಿಂದು ಆಗಿರುವಂಥ ಎಲ್ಲ ನಮ್ಮ ಕ್ರೀಡಾಪಟುಗಳು, ಮಕ್ಕಳೇ, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ GIನ ಮಾಲಕರಾಗಿರುವಂಥ ಮೊಹಮ್ಮದ್ ಅಲಿ, ಹಾಗೆ GI ಇಸ್ಮಾಯಿಲ್, ಹಾಗೆ GIನ ಅಬ್ದುಲ್ ಸಲಾಂ, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಎಲ್ಲರನ್ನು ಸ್ವಾಗತಿಸ್ತಾ ಈ ಸ್ವಾಗತವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಮ್ಮೆಲ್ಲ ಬಂಧುಗಳನ್ನು ಸ್ವಾಗತಿಸಿರುವಂಥ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರೇ, ತಮಗೆ ಕೂಡ ಸ್ವಾಗತವನ್ನು ಬಯಸಿರುವೆ. ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂಥ ನಮ್ಮ ಜಿಲ್ಲೆಯ ತೀರ್ಪುಗಾರ ಬಂಧುಗಳು, ದೈಹಿಕ ಶಿಕ್ಷಣ ಬಂಧುಗಳನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಡ್ತಿದ್ದೇವೆ. ಹಾಗೆ
ತೀರ್ಪುಗಾರಿಕೆಗೆ ಬಂದಿರುವಂಥ ಕರಾಟೆಯ ಶಿಕ್ಷಕ ಬಂಧುಗಳನ್ನು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತವನ್ನು ಕೊಡ್ತಿದ್ದೇವೆ. ಈಗ ನಮ್ಮೆಲ್ಲ ಅತಿಥಿಗಳನ್ನು ನಮ್ಮ ಶಾಲೆಯ ಶಿಕ್ಷಕ ಬಂಧುಗಳು ಶಾಲು ಹಾಗೂ ಹೂವನ್ನಿತ್ತವರನ್ನು ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ವಂದನೆಗಳನ್ನು ಸಲ್ಲಿಸುತ್ತಾ ರಹೀಮ್ ಸರ್ ಅವರು ಬನ್ನಿ. ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ನಮ್ಮ ರಹೀಮ್ ಉಚ್ಚಿಲವರು ರಹೀಮ್ ಉಚ್ಚಿಲವರು ಅದರೊಟ್ಟಿಗೆ ಇಡೀ ಆಸನದ ವ್ಯವಸ್ಥೆಗಳು, ಬಾಕಿ ಸ್ಟೇಜಿನ ವ್ಯವಸ್ಥೆಗಳು ಸಂಪೂರ್ಣ ಮುಕ್ಕಾಲ್ವಾಸಿ ಅವರು ಜೋರು ಚಪ್ಪಾಳೆ ಬರಬೇಕು. ರಹೀಮ್ ಉಚ್ಚಿಲವರು ಅವರು ವೇದಿಕೆಗೆ ಬನ್ನಿ ಅಂದರೆ ಬರುವುದಿಲ್ಲ. ಅಮೀರ್ ಜಿಯವರು ಅಧ್ಯಕ್ಷರು ಅವರು ಮಾತಾಡಬೇಕಂತಿದ್ದರು, ಬೇರೆ ಅನ್ಯ ಕಾರ್ಯಮಿತ್ರರು ತೆರಳುವವರಿದ್ದಾರೆ. ಅವರು ಶುಭಾಶಯವನ್ನು ಕೋರಿದ್ದಾರೆ. ಈಗ ನಮ್ಮ ದಿವಸದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಭುವನೇಶ್ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾ ಮಟ್ಟದ ಪಂದ್ಯಾಟಗಳು, ರಾಜ್ಯ ಮಟ್ಟದ ಪಂದ್ಯಾಟಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಶ್ರೀಯುತ ಭುವನೇಶ್ ಸರಿಂದ ಈಗ ಮಾತುಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಶ್ರೀಮತಿ ಇಲ್ಲಿಪ ಎಸ್ ಮೇಡಮ್ ಆಗಬೇಕು ತಮ್ಮನ್ನು ವೇದಿಕೆಗೆ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಬಹಳ ಒಂದು ಸುಂದರವಾದ ಸಭಾಂಗಣದಲ್ಲಿ ನಮ್ಮ ಒಂದು ಈ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾಟ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥ ಈ ಶಾಲೆಯ ಉಚ್ಚಿಲಗುಡ್ಡೆ PM ಶ್ರೀ ಶಾಲೆ ಉಚ್ಚಿಲಗುಡ್ಡೆ ಇಲ್ಲಿಯ SDMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಅದೇ ರೀತಿ ಈ ಶಾಲಾ ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು
ಮತ್ತು ಅಧ್ಯಾಪಕ ವೃಂದದವರು ಹಾಗೆ ಈ ಊರಿನ ಎಲ್ಲ ದಾನಿಗಳಿಗೆ ನಾನು ಮೊದಲನೇದಾಗಿ ಇಲಾಖಾ ವತಿಯಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಸುಂದರವಾಗಿ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಅದನ್ನು ಅಚ್ಚುಕಟ್ಟಾಗಿ ನಡೆಸಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲಿ ಇದೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಈ ಸಂಸ್ಥೆಯ ವತಿಯಿಂದಲೇ ತಾಲೂಕು ಮಟ್ಟದ ಕ್ರೀಡಾಕೂಟ ಕೂಡ ಬಹಳ ಯಶಸ್ವಿಯಾಗಿ ಜರುಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಬಹುಶಃ ಇಲ್ಲಿ ಅಂಥ ಒಂದು ವಾತಾವರಣ ಇದೆ ಅನಿಸ್ತದೆ. ಆ ರೀತಿಯ ಒಂದು ಊರಿನ ದಾನಿಗಳೆಲ್ಲ ಸೇರಿಸಿಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಡೆಸುವುದು ಮತ್ತು ನಿಮಗೆ ಇಂಥ ಒಂದು ಅವಕಾಶ ಕೊಟ್ಟದನ್ನು ನೀವು ಅದನ್ನು ಸದುಪಯೋಗಪಡಿಸಿಕೊಡಬೇಕು. ನೀವೆಲ್ಲ ತಾಲೂಕು ಮಟ್ಟದಲ್ಲಿ ವಿಜೇತರಾಗಿ ಬಂದಿದ್ದೀರ ವಿದ್ಯಾರ್ಥಿಗಳೇ. ಈ ತೀರ್ಪುಗಾರರು ಅವರಿಂದ ಆಗುವಂಥ ಅತ್ಯುತ್ತಮವಾದ ತೀರ್ಪುಗಾರಿಕೆಯನ್ನೇ ಕೊಡ್ತಾರೆ. ತಾವೆಲ್ಲರೂ ಆ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವನೆಯಿಂದ ಆ ತೀರ್ಪನ್ನು ಸ್ವೀಕರಿಸಿ ಇಲ್ಲಿ ವಿಜೇತರಾದ ಮಕ್ಕಳಿಗೆ ರಾಜ್ಯ ಮಟ್ಟದಲ್ಲಿ ಏನು ಅವರು ಭಾಗವಹಿಸ್ತಾರೆ ಅವರಿಗೆ ಶುಭವನ್ನು ಕೋರಿ ಹೋಗುವಂಥ ವಾತಾವರಣ ನೀವು ನಿರ್ಮಾಣ ಮಾಡಿಕೊಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲವನ್ನು ಸೃಷ್ಟಿಸಬೇಡಿ. ಮತ್ತಷ್ಟು ಬರುವ ವರ್ಷ ಮತ್ತಷ್ಟು ಅವರು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಕ್ರೀಡಾ ಸಂಘಟನೆ ನಾವು ಮಾಡ್ತೇವೆ ಅನ್ನುವ ಒಂದು ಅವರಿಗೆ ಹುಮ್ಮನಸ್ಸು ಬರುವ ರೀತಿಯಲ್ಲಿ ನಮ್ಮೆಲ್ಲರ ವರ್ತನೆ ಇರಬೇಕು ಅಂತ ನಿಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಬಹುಶಃ ಸೋಮೇಶ್ವರ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಸುದ್ದಿ ಮಾಡ್ತಿದೆ. ಸೋಮೇಶ್ವರದ ಹೆಸರು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ, ನಿಮಗೆಲ್ಲ ಗೊತ್ತಿರಬಹುದು. ಅದೇ ರೀತಿ ಇಲ್ಲಿ ವಿಜೇತರಾದ ಈ ಸೋಮೇಶ್ವರ ಗ್ರಾಮ ಪಂಚಾಯತ್ ಪುರಸಭೆಯ ವ್ಯಾಪ್ತಿಯಲ್ಲಿ ನೀವು ಈ ಸ್ಪರ್ಧೆಗೆ ಆಗಮಿಸಿದ್ದೀರಿ. ಇಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಅವರ ಹೆಸರನ್ನು ಮುಂದಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲಿ ಅವರಿಗೆ ಹೆಸರು ಬರುವ ರೀತಿಯಲ್ಲಿ, ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಹೆಸರು ಬರುವ ರೀತಿಯಲ್ಲಿ ಒಂದು ಉತ್ತಮ ಕ್ರೀಡಾಪಟುವಾಗಿ ನೀವು ರೂಪುಗೊಳ್ತೀರಿ ಅನ್ನುವ ಒಂದು ಆಶಾಭಾವವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಜರಗಲಿ ಎಂದು ಆ ಭಗವಂತನು ಪ್ರಾರ್ಥಿಸಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪಂದ್ಯಾಟಗಳನ್ನು ನಡೆಸುವಂಥ ಶಕ್ತಿಯನ್ನು ಈ ಸಂಸ್ಥೆಯವರಿಗೆ ಅದೇ ರೀತಿ ಊರಿನವರಿಗೆ ಒದಗಿಸಲಿ ದೇವರು ಭಗವಂತ ಕರುಣಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ದೈಹಿಕ ಶಿಕ್ಷಣ ಅಧಿಕಾರಿಯಾಗಿದ್ದುಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುವ ಮೂಲಕ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಒಂದು ಶಕ್ತಿ ಬರ್ತದೆ ಸರ್. ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಆಮೇಲೆ ಇಲಿಪೇಸ್ ಮೇಡಮ್ ಅವರು ಇಲ್ಲಿ ಬರಲಿಕ್ಕೆ ತಡ ಆಗಿದ್ದರು ಕೂಡ ಬೆಳಿಗ್ಗೆ 9 ಗಂಟೆಗೆ ಅವರು ಅಡ್ಡೇಪಾಡಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಇದ್ದರು. ಆ ಕಾರ್ಯಕ್ರಮದ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ನೀವು ಬರಬೇಕು ಮೇಡಮ್ ಅಂತ ಹೇಳುವಾಗ ಮತ್ತು ಅವರನ್ನು ಕಾದೆವು. ಕರೆಕ್ಟ್ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಮೇಡಮ್. ತಾವು 2 ಮಾತಾಡಬೇಕಂತ ವಿನಂತಿಸಿದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇವರ ಆಶ್ರಯದಲ್ಲಿ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಇವರ ಸಹಯೋಗದಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಇಲಾಖಾ ಕರಾಟೆ ಪಂದ್ಯಾಟವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಕರಾಟೆ ಬಗ್ಗೆ ನಮಗೇನು ಗೊತ್ತಿಲ್ಲ, ಆದರೆ ಮಾತಾಡುವಾಗ ಕರಾಟೆದೇ ಶಬ್ದಗಳು ಬರ್ತವೆ ಸರ್. ನಮಗೆ ಆಡಬೇಕಾಗಿಲ್ಲ, ಮಾತಲ್ಲಿಯೇ ಬರ್ತದೆ ಕರಾಟೆ. ಮಕ್ಕಳು ಎಲ್ಲರೂ ದೂರ ದೂರದ ತಾಲೂಕಿಂದ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಮಂಗಳೂರು ದಕ್ಷಿಣ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸುತ್ತೇವೆ. ಈ ಸ್ಪರ್ಧೆಯನ್ನು ಉತ್ತಮವಾಗಿ ಆಯೋಜನೆ ಮಾಡಿದ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಈ ಶಾಲೆಯ ಮುಖ್ಯ ಶಿಕ್ಷಕರು, ನಮ್ಮ ಆತ್ಮೀಯರಾದ ಹರೀಶ್ ಸರ್ ಹಾಗೂ ಅಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಮೋಹನ್ ಶಿರ್ಲಾಲ್ ಸರ್, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಪಳಗಿದವರು, ಉತ್ತಮವಾದ ಮೋಹನ್ ಶಿರ್ಲಾಲ್ ಅವರು, ಜೊತೆಗೆ ಲಾಸ್ಟ್ ಇಯರ್ನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಮಗೆ ಆಯೋಜನೆ ಮಾಡಿ ಈ ಉಳ್ಳಾಲ ವಲಯದ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ತುಂಬ ಶ್ರಮಪಟ್ಟಿದ್ದಾರೆ ಮೋಹನ್ ಶಿರ್ಲಾಲ್ ಅವರು. ಲಾಸ್ಟ್ ಇಯರ್ ಮಾಡಿ ಈ ಸಲ ಜಿಲ್ಲಾ ಮಟ್ಟ ಕೂಡ ಅವರ ನೇತೃತ್ವದಲ್ಲಿ ನಡೆಯುದಂತೆ ಹೇಳಿದರೆ ಖಂಡಿತವಾಗಿಯೂ ನಮ್ಮ ಇಲಾಖೆಗೆ ಹೆಮ್ಮೆ ತರುವಂಥ ವಿಷಯ. ಅವರಿಗೆ ನಾನು ಮುಖ್ಯ ಶಿಕ್ಷಕರಿಗೆ, ಮೋಹನ್ ಶಿರ್ಲಾಲ್
ಹಾಗೂ ಶಿಕ್ಷಕ ವೃಂದ, SDMC ಹಾಗೂ ಮಕ್ಕಳಿಗೆ ಎಲ್ಲರಿಗೂ ನಾನು ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ನನ್ನ ಗುರುಗಳು ಈಶ್ವರ ಕಟೀಲ್ ಸರ್, ಫಸ್ಟಿಗೆ ನಾವು ಬಂಟ್ವಾಳದಲ್ಲಿರುವಾಗ ನಮಗೆ ಒಂದು ಕರಾಟೆ ಇದೊಂದು ತರಬೇತಿ ಆಗಬೇಕಿತ್ತು. ಆಗ ನನಗೆ ಸಹಕಾರ ನೀಡಿದವರು ಈಶ್ವರ ಕಟೀಲ್ ಸರ್. ಒಂದು ವಾರದ ತರಬೇತಿಯನ್ನು ನಡೆಸಿಕೊಟ್ಟಿದ್ದಾರೆ ಅವರು ಉಚಿತವಾಗಿ ಎಲ್ಲರಿಗೂ ಸಹ. ಆ ನೆನಪು ಇನ್ನೂ ಸಹ ಇದೆ. ಆ ಬಾಂಧವ್ಯ ಜಿಲ್ಲಾ ಪಂಚಾಯತ್ ಸದಸ್ಯರಾದಿದ್ರು ಕೊಂಡು ಸಹ ಅವರು ನನ್ನ ಜೊತೆ ಯಾವತ್ತೂ ಬಾಂಧವ್ಯದಲ್ಲಿ ಒಟ್ಟಿಗೆ ಇದ್ದರು. ಜೊತೆಗೆ ಎಲ್ಲ ಕಲ್ಲಡ್ಕದ ಪರಿಸರದ ಉತ್ತಮ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಇದ್ದು ಈ ಕರಾಟೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಅವರನ್ನು ನೋಡಿ ಖುಷಿಯಾಯಿತು. ಹಾಗೂ ಎಲ್ಲ ನಮ್ಮ ಕರಾಟೆಯ ಎಲ್ಲ ಹಿರಿಯ ಅಧಿಕಾರಿಗಳು ಎಲ್ಲರೂ ಬಂದಿದ್ದೀರಿ. ಕೋಟ್ ಹಾಕಿ ಬರುವಾಗ ಹೆದರಿಕೆ ಆಯಿತು, CBI ಅಧಿಕಾರಿಗಳ ಥರ ಬಂದಿದ್ದೀರಿ. ಇಲ್ಲಿ CBI ಇದೇನು ಆಗಲಿಕ್ಕಿಲ್ಲ. ಕರಾಟೆ ಸ್ಪರ್ಧೆಗಳನ್ನು ನಡೆಸಿ ಈ ಯಶಸ್ವಿಯಾಗಿ ನಡೆಸಿ ನಮ್ಮ ದಕ್ಷಿಣ ವಲಯಕ್ಕೆ ಎಲ್ಲರೂ ಉತ್ತಮವಾಗಿ ನಡೆಸಿದ್ದಾರೆ, ಸಂಘಟನೆ ಮಾಡಿದ್ದಾರೆ ಅಂತ ಹೆಸರನ್ನು ತರುವಲ್ಲಿ ನಿಮ್ಮ ಶ್ರಮ ಬೇಕು ಎಂದು ಅಧಿಕಾರಿಗಳಿಗೆ ಕೇಳಿಕೊಳ್ಳುತ್ತಾ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹುಷಾರಿಲ್ಲದ ಕಾರಣ ಅವರು ಬರಲಿಲ್ಲ. ಅವರು ಆ ಥರ ಹೇಳಿಕೆ ಹೇಳಿದರು. ಎಲ್ಲರಿಗೂ ವಂದಿಸ್ತಾ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸ್ವಲ್ಪ ಬೈತೀರಿ, ಬೈಯೊಟ್ಟಿಗೆ ಮತ್ತೆ ನಾವು ಧೈರ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ತದೆ. ಬರುವ ವರ್ಷ ಇನ್ನು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಧೈರ್ಯ ಬರ್ತದೆ. PS ಮೇಡಮ್ ಅವರು ಹೇಳಿದಾಗಲೇ ಈಶ್ವರ ಕಟೀಲ್ ಸರ್ ಅವರ ಒಂದು ತಂಡ ಏನಿದೆ ಅದು ನಮಗೆ ಬಲ. ಇಲ್ಲಿ ಅಶೋಕ್ ಸರ್ ಇದ್ದಾರೆ, ಕರಾಟೆಯ ವತಿಯಿಂದ ನೇಮಕ ಮಾಡಿಕೊಂಡಿದೆ, ಒಂದು ಪಾರ್ಟ್ ಟೈಮ್, ಫುಲ್ ಟೈಮ್ ಅಲ್ಲ. ಹಾಗಾಗಿ ಅವರು ನಮ್ಮಲ್ಲಿ ಬಂದಿದ್ದರಿಂದ ಈ ವರ್ಷ ನಮ್ಮ ಮಕ್ಕಳು ಕೂಡ ಕರಾಟೆಯಲ್ಲಿ ಸ್ವಲ್ಪ ಅದರ ಧ್ಯಾನವನ್ನು ಪಡ್ಕೊಂಡು ತಾಲೂಕು ಮಟ್ಟದಲ್ಲಿ ಒಂದು 3-4 ಮಂದಿಗೆ ದ್ವಿತೀಯ ಸ್ಥಾನ ಬರುವಲ್ಲಿ ಅವರ ಪಾತ್ರ ಬಹಳ ಮುಖ್ಯ. ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಮಕ್ಕಳು ಕನ್ನಡ ಮಾಧ್ಯಮದ ಮಕ್ಕಳು, ಪಾಪದ ಮಕ್ಕಳು, ಅವರಿಗೆ ಕರಾಟೆ ಪರಿಚಯ ಆಗಿದೆ. ಬರುವ ವರ್ಷದಿಂದ ಮತ್ತೆ ನಾವು ಸ್ವಲ್ಪ ಬಲ ಬಂದಿದೆ, ನಮಗೆ ಏನಾದರೂ ಸಾಧಿಸುವ ಛಲ ಬಂದಿದೆ. PMC ವತಿಯಿಂದ ಇನ್ನಷ್ಟು ಅನುದಾನಗಳು ಬಂದಾಗ ನಮ್ಮ ಅಶೋಕ್ ಸರನ್ನು ಮತ್ತೆ ನಾವು ನೆನಪಿಸ್ತೇವೆ. ತಾವು 2 ಮಾತಾಡಬೇಕು ನೆನಪಿಸಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಚ್ಚಿಲಗುಡ್ಡೆ ಇದರ ವತಿಯಿಂದ ನಡೆಯುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆ ಶಿಕ್ಷಣಾಧಿಕಾರಿಗಳೇ, ವಿದ್ಯಾರ್ಥಿಗಳೇ, ಮತ್ತು ಅವರನ್ನು ತರಬೇತಿ ಮಾಡೋದನ್ನು ತರಬಿದ್ದಾರೆ. ವಿಶೇಷವಾಗಿ ನಾನು ಉಚ್ಚಿಲಗುಡ್ಡೆ ಸಂಸ್ಥೆಗೆ ಒಂದು ಕರಾಟೆ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದಂಥ ಈ ಸಂಸ್ಥೆಗೆ ನಾನು ಅಭಿನಂದನೆ ಕೊಡ್ತಿದ್ದೇನೆ. ಯಾಕೆಂದರೆ ಅತ್ಯುತ್ತಮ ರೀತಿಯಲ್ಲಿ ನೀವು ಇದನ್ನು ಆಯೋಜನೆ ಮಾಡಿದ್ದೀರಿ. ನಿಮಗೆ ಇನ್ನೂ ಸಹ ಇಂಥ ಮ್ಯಾಚ್ಗಳು ಇನ್ನು ಈಗ ಡಿಸ್ಟ್ರಿಕ್ಟ್ನ ಸ್ಟೇಟ್ ಲೆವೆಲ್ ನ್ಯಾಷನಲ್ ತನಕ ಮ್ಯಾಚ್ಗಳು ಹೋಗ್ತದೆ. ಇದನ್ನು ಮಾಡಿ ಈ ಭಾಗದಲ್ಲಿ ಕ್ರೀಡೆಗೆ ನೀವು ಸಹಕಾರ ನೀಡಬೇಕಂತ ನಿಮ್ಮಲ್ಲಿ ಪ್ರಪ್ರಬೋಧನ ಕೇಳಿಕೊಳ್ತಿದ್ದೇನೆ. ಹಾಗೆ ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿದೆ ಕರಾಟೆ ಏನೇ ಅಂದರೆ ದ ಆರ್ಟ್ ಆಫ್ ಸೆಲ್ಫ್ ಡಿಫೆನ್ಸ್. ಕರಾಟೆ ಅಂದರೆ ಆತ್ಮರಕ್ಷಣೆ ಕಲೆ. ಅದು ಒಡೆಯುವುದು ಬಡಿಯುವುದಲ್ಲ, ಅದೊಂದು ಟೆಕ್ನಿಕ್. ಕರಾಟೆ ಅಂದರೆ ಒಂದು ಒಡೆಯುವುದು ಬಡಿಯುವ ಕ್ರೀಡೆ ಅಲ್ಲ, ಅದೊಂದು ಟೆಕ್ನಿಕ್. ಎಲ್ಲಿ ಹೇಗೆ ಹೊಡಿಬೇಕಂತ ಅದರಲ್ಲಿ ಇದೆ, ಆದರೆ ಮಾತ್ರ ಪಾಯಿಂಟ್ ಕೊಡೋದು, ಎಲ್ಲೆಲ್ಲಿ ಹೊಡೆದ್ರೆ ಪಾಯಿಂಟ್ ಕೊಡೋದಿಲ್ಲ. ಕರಾಟೆಯಿಂದ ಏನು ಲಾಭ ಅಂದರೆ ನೋಡಿ, ನಾವೀಗ ಮಾತಾಡ್ತಿರುವಾಗಲೇ ಆದಷ್ಟು ಇಲ್ಲಿ ಇರುವಂಥ ಒಂದು ನೋಡಿ, ಆ ಮಕ್ಕಳು ನೋಡಿ ಮೊಬೈಲ್ ನೋಡ್ತಿದ್ದಾರೆ, ಅಲ್ಲಿ ನೋಡಿದರೆ ಮೊಬೈಲ್ ನೋಡ್ತಿದ್ದಾರೆ. ಇದೆಲ್ಲ ಬೇಡ. ಅವನಿಗೆ ಕೇಳೋದು ಸಹ ಇಲ್ಲ. ನೋಡಿ, ಆ ಹುಡುಗರಿಗೆ ಕೇಳೋದಿಲ್ಲ, ನಾನು ಹೇಳ್ತಿದ್ದೇನೆ ಮೊಬೈಲ್ ನೋಡ್ತಿದ್ದೇನೆ ಅಂತ, ಅವನಿಗೆ ಕೇಳೋದು ಸಹ ಇಲ್ಲ. ಯಾಕೆಂದರೆ ಈಗ ನಾವು ಅಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಮೊಬೈಲ್ಗೆ. ಮೊಬೈಲಲ್ಲಿ ನೀವು ಎಷ್ಟು ಅಡಿಕ್ಟ್ ಆಗ್ತೀರಿ ನೀವು, ಅಷ್ಟು ನಿಮ್ಮ ಆರೋಗ್ಯವನ್ನು ಕಳೆದುಕೊಳ್ತೀರಿ. ನೀವು ಮೊಬೈಲಲ್ಲಿ ಎಷ್ಟು ನೀವು ಅಡಿಕ್ಟ್ ಆಗ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಕ್ಷೀಣ ಆಗ್ತಾ ಹೋಗ್ತದೆ. ನೀವು ಕರಾಟೆ ಸ್ಟೂಡೆಂಟ್ಸ್, ಕರಾಟಕ ಯಾವುದಂತ ರೀತಿ ಡಿಸಿಪ್ಲಿನ್ ಬೇಕು. ಕರಾಟೆ ಅಂದರೆ ಒಂದು ಫಿಸಿಕಲ್ ಫಿಟ್ನೆಸ್ ಮತ್ತು ಮತ್ತೊಂದು ಮೆಂಟಲ್ ಫಿಟ್ನೆಸ್. ಆರೋಗ್ಯ ಗಟ್ಟಿಮುಟ್ಟಾದ ದೇಹ ಮತ್ತು ನಮ್ಮ ಗಟ್ಟಿಮುಟ್ಟಾದ ಯಾವುದು ಮನಸ್ಸು ಇದಿದ್ರೆ ಮಾತ್ರ ಕರಾಟೆ ಆಗ್ತದೆ. ಅದನ್ನು ನಾವು ಕರಾಟೆಯಿಂದ ಪಡ್ಕೊಳ್ಬೋದು. ಮತ್ತು ಡಿಸಿಪ್ಲಿನ್, ಸೆಲ್ಫ್ ಕಾನ್ಫಿಡೆನ್ಸ್, 4 ನಿಮಗೆ ಕರಾಟೆಗಳಿಂದ ಬರ್ತದೆ. ಆದ್ದರಿಂದ ನಾವು ಈಗಿನ ಮಕ್ಕಳು ನಾವು ಮಾರ್ಕ್ ಎಲ್ಲಿ ಮಾಡಿ ಈಗ ಮಕ್ಕಳೆಲ್ಲ ಖಾಲಿ ಮಾರ್ಕಿನ ಹಿಂದೆ ಹೋಗ್ತಿದ್ದೇವೆ, ಆದರೆ ನಮ್ಮ ಆರೋಗ್ಯದಿಂದ ಹೋಗುವುದಿಲ್ಲ.
ಎಷ್ಟು ಮಾರ್ಕ್ ಇರಲಿ, 95 ಇರಲಿ, ನಿಮಗೆ ಅದು ಕೋಟಿಗಟ್ಟಲೆ ಹಣ ಇರಲಿ, ನಿಮ್ಮಲ್ಲಿ ನಿಮಗೆ ಆರೋಗ್ಯ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕರಾಟೆ ಎನ್ನುವುದು ಆರೋಗ್ಯಕ್ಕೆ ಒಂದು ಒಳ್ಳೆಯ ಸಾಧನೆ. ಕರಾಟೆ ಎನ್ನುವ ದಿವಸಗಳು ಹಾಫ್ ಆನ್ ಅವರ್, ನೀವು ಯಾರು ಅದಕ್ಕೆ ಏಜ್ ಲಿಮಿಟ್ ಇಲ್ಲ, ನೀವು ಸಹ ಮಾಡ್ಬೋದು ಕರಾಟೆಯನ್ನು. ಏಜ್ ಲಿಮಿಟ್ ಇಲ್ಲ, 2 ಪಂಚ್ ಕಿಕ್ ಎಲ್ಲ ಮಾಡಿದೆ ನಿಮಗೆ ಸಹ ಮಾಡ್ಬೋದು, ಏಜ್ ಲಿಮಿಟ್ ಇಲ್ಲ. ಸ್ವಲ್ಪ ಬೆಂಡಿಂಗ್ ಎಕ್ಸಸೈಸ್ ಮಾಡಿದೆ ಕರಾಟೆಯನ್ನು ನೀವು ಹಾಫ್ ಆನ್ ಅವರ್ ಡೈಲಿ ಮಾಡಿದ್ರೆ ಯಾವುದೇ ಡಿಸೀಸ್ ಬರೋದಿಲ್ಲ, ಯಾವುದು ವೀಸಿಂಗ್ ಬರೋದಿಲ್ಲ, ಹಾರ್ಟ್ ಬರೋದಿಲ್ಲ, ಲಂಗ್ಸ್ ಪ್ರಾಬ್ಲಮ್ಸ್ ಬರೋದು ಯಾವುದೂ ಬರೋದಿಲ್ಲ. ಯಾಕಂದರೆ ನಾವೆಲ್ಲ ಅದಕ್ಕೆ ಮಾಡೋದು, ಹಾರ್ಟಿಗೆ ಲಂಗ್ಸಿಗೆ ಮಾಡುವಂಥ ಎಕ್ಸಸೈಸ್ ಇರೋದು ಕರಾಟೆಯಲ್ಲಿ. ಆದ್ದರಿಂದ ಎಲ್ಲರೂ ಆದಷ್ಟು ಯಾವುದು ಕರಾಟೆ ಅಂತಿರಲಿಲ್ಲ, ಕಬಡ್ಡಿ ಆಡಿ, ವಾಲಿಬಾಲ್ ಆಡಿ, ಯಾವುದಾದ್ರೂ ಸ್ವಲ್ಪ ಅರ್ಧ ಗಂಟೆ ಆಡಿ ತಮ್ಮ ಆರೋಗ್ಯವನ್ನು ಅತ್ಯುತ್ತಮ ರೀತಿಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಈಗ 30 ವರ್ಷಕ್ಕೆ 20 ವರ್ಷಕ್ಕೆ ಆಟ ಆಡೋಕ್ಕೆ ಆಗ್ತಿದೆ ಅಂತ ಯಾಕೆ ಆಗ್ತಿದ್ರೆ ನಮಗೆ ಆರೋಗ್ಯ ಸರಿ ಇಲ್ಲ. ಯಾಕೆ ಅಂದರೆ ನಮಗೆ ಆರೋಗ್ಯಕ್ಕೆ ಬೇಕಾದಂಥ ಎಕ್ಸಸೈಸನ್ನು ನಾವು ಮಾಡೋದಿಲ್ಲ. ಜಂಕ್ ಫುಡ್ಡನ್ನು ತಿನ್ನೋದು, ಹೋಟೆಲ್ನ ಯಾವುದೇ ಫುಡ್ಗಳನ್ನು ತಿನ್ನೋದು, ಅದರಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಪ್ರೋಟೀನ್ಸ್ ಇಲ್ಲ, ಆ ರೀತಿಯಾದ ಯಾವುದು ನಾವು ಫುಡ್ಗಳನ್ನು ತಿಂದರೆ ನಮಗೆ ಆರೋಗ್ಯಕ್ಕಿನಾಗ್ತದೆ. ಅದನ್ನು ನಿಮ್ಮಲ್ಲಿ ತುಂಬ ರಿಕ್ವೆಸ್ಟ್ ಮಕ್ಕಳೇ, ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡಿಕೊಳ್ಳಿ. ಆದಷ್ಟು ಮನೆಯಲ್ಲಿ ತಂದೆ ತಾಯಿಯನ್ನು ಪ್ರೀತಿ ಮಾಡಿ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕರಾಟೆಯ ಪರಿಪೂರ್ಣ ಧ್ಯಾನ ತಮ್ಮಲ್ಲಿದೆ. ನಮಗೆ ಈ ಕಾರ್ಯಕ್ರಮಗಳನ್ನು ನೋಡುವಾಗ ನಮಗೂ ಕೂಡ ಕರಾಟೆ ಪಟುಗಳಾಗಬೇಕನ್ನುವಂಥ ಆಸೆ ಇದೆ, ಅವಕಾಶಗಳು ಇದೆ, ಸಮಯ ಇಲ್ಲ ಅಷ್ಟೇ. ಹಾಗಾಗಿ ತಮ್ಮ ಮಾತುಗಳು ಬಹುಶಃ ಮಕ್ಕಳಿಗೆಲ್ಲ ಸ್ಫೂರ್ತಿದಾಯಕವಾಗಿದೆ. ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ ಸರ್. ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ವೇದಿಕೆಯಲ್ಲಿ ಎಲ್ಲರೂ ಕೂಡ ಮಾತಾಡುವವರೇ, ಬಹುಶಃ ಎಲ್ಲರೂ ಕೂಡ ಒಬ್ಬರಿಂದೊಬ್ಬರು ವಾಗ್ಮಿಗಳಿರುವಂಥದ್ದು. ಹಾಗಾಗಿ ಎಲ್ಲರೂ ಮಾತಾಡಿದರೆ ನಮ್ಮ ಕಾರ್ಯಕ್ರಮ ಸಂಜೆ ತನಕ ಸಭಾ ಕಾರ್ಯಕ್ರಮ ಮುಂದುವರಿಯುತ್ತದೆ ಅಂತೇಳಿ ನಾವು ತಿಳ್ಕೊಂಡಿದ್ದೆ. ಹಾಗಾಗಿ ಎಲ್ಲರ ಪರವಾಗಿ ನಮ್ಮ ಸಭಾಧ್ಯಕ್ಷವನ್ನು ವಹಿಸುವವರು ಅಬ್ದುಲ್ ಸಲಾಂ ಅವರು. ಬಹುಶಃ ಅಬ್ದುಲ್ ಸಲಾಂ ಅವರು ಖಾಲಿ ಅಧ್ಯಕ್ಷರು ಮಾತ್ರ ಅಲ್ಲ, ಮೊನ್ನೆಯಿಂದ ಕಾರ್ಯಕ್ರಮದ ನಾವು ಹೇಳಿದಂದಿನಿಂದ ಇದರ ಹಿಂದೆ ದುಡಿದಂಥವರು. ಸಂಪೂರ್ಣವಾಗಿ ಈ ಒಂದು ಸಭಾಂಗಣದಲ್ಲ ಒಂದು ಮಾತುಕತೆ ಇರ್ಬೋದು, ಅಥವಾ ಬೇರೆ ಬೇರೆ ಊಟದ ವ್ಯವಸ್ಥೆಗಳಿಗೆ ಮಾತಾಡುವಂಥ ಇರ್ಬೋದು, ಬಾಕಿ ಎಲ್ಲ ವ್ಯವಸ್ಥೆಗಳು ಯಾವುದಂತ ಹೇಳಲಿಕ್ಕಿಲ್ಲ. ಎಲ್ಲ ವ್ಯವಸ್ಥೆಗಳಲ್ಲಿ ಕೂಡ ಚಾಚು ತಪ್ಪದೆ ರಾತ್ರಿ ನಿನ್ನೆ 10 ಗಂಟೆಗೆ ಫೋನ್ ಮಾಡಿದೆ, ಇದಾಗಿದೆ ಏನಾಗಿದೆ ಅಂತೇಳಿ ಅಷ್ಟು ಇದರ ಬಗ್ಗೆ ಕಾಳಜಿ ವಹಿಸಿದವರು ಅಬ್ದುಲ್ ಸಲಾಂ ಅವರು. ಈ ಭಾಗದ ಕೌನ್ಸಿಲರ್ ಕೂಡ ಹೌದು. ಸರ್, ತಾವು ಅಧ್ಯಕ್ಷೀಯ ನೆಲೆಯಲ್ಲಿ 2 ಮಾತಾಡಬೇಕು ನಾನು ಅನ್ನಿಸ್ತಿದ್ದೇನೆ. ಉಚ್ಚಿಲಗುಡ್ಡೆ PM ಶ್ರೀ ಶಾಲೆಯ ವತಿಯಿಂದ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಂಯೋಜನೆ ಮಾಡಿದಂತಹ ಈ ಕಾರ್ಯಕ್ರಮದ ಒಂದು ಸುವರ್ಣ ಗಳಿಗೆಯಲ್ಲಿ ನಾವು ಇದ್ದೇವೆ. ಈಗ ಉದ್ಘಾಟನೆ ಮುಗಿಯಿತು. ಎಲ್ಲ ಕ್ರೀಡಾಪಟುಗಳು ತಾವು ಒಂದು ಆಸೋತ್ರದಿಂದ ಕಾಯ್ತಾ ಇರುವಂತಹ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಮಟ್ಟದಿಂದ ಬಂದಂಥ ಎಲ್ಲ ಅಧಿಕಾರಿ ವರ್ಗ ಮತ್ತು ನಮ್ಮ ಊರಿನ ಎಲ್ರಿಗೂ ವಂದಿಸ್ತಾ, ಈ ಕ್ರೀಡೆ ಒಬ್ಬ ಆರೋಗ್ಯಕರವಾಗಿರಬೇಕಾದ್ರೆ ಆಟ ಮತ್ತು ಊಟ ಎರಡು ಮುಖ್ಯವಾದ ಒಂದು ಮನುಷ್ಯ ಶರೀರಕ್ಕೆ ಉಪಯುಕ್ತವಾಗುವಂಥ ಒಂದು ಸಾಧನವಾಗಿರ್ತದೆ. ಎಷ್ಟು ನಾವು ಊಟ ಮಾಡಿದರೂ ಸಹ ಆಟ ಆಡದಿದ್ದರೆ ಆರೋಗ್ಯಕರವಾಗಿ ಇರಲಿಕ್ಕೆ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದೇ ರೀತಿ ಈ ವರ್ಷ ನಾವು ಸರ್ಕಾರ ಕೊಟ್ಟಂತಹ 2 ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ. ಅದು ಉಚ್ಚಿಲಗುಡ್ಡೆ ಶಾಲೆ. ಒಂದು ನಾವು ಯೂನಿವರ್ಸಿಟಿ ಮೈದಾನದಲ್ಲಿ ಅದೇ ಲಿಲ್ಲಿ ಮೇಡಮ್ರವರ ಒಂದು ಇದರಲ್ಲಿ ನಾವು ಮಾಡಿದಂಥ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಆಗಿತ್ತು. ಅದು 2 ದಿವಸದ ಕಾರ್ಯಕ್ರಮ. ಇವಾಗ ಮೊನ್ನೆ ನಮ್ಮ ಶರ್ಲಾಲ್ ಅವರು ಬಂದು ಹೇಳಿದರು, ನಮಗೆ ಈಗ ಕರಾಟೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಸಹ ಆಯೋಜನೆ ಮಾಡಬೇಕು ಅಂತ ಹೇಳಿದಾಗ, ದೇವರಿದ್ದಾರೆ ನಾವು ಏನಾದರೂ ಮಾಡೋಣ ಅಂತ ಹೇಳಿ ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ. ಅದಕ್ಕೆ ಆ ಒಂದು ಶುಭಗಳಿಗೆ ಇವತ್ತು ಆಗ್ತಾ ಉಂಟು. ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ನಮ್ಮ ಊರಿನವರು ಮತ್ತು ಪರ ಊರಿನವರು ಹಾಗೂ ನಮ್ಮ ಈ PMC ಶಾಲೆಯ ಅಧ್ಯಾಪಕರಂದರೆ ಅದು ಒಂದು 3 ದಿವಸದಿಂದ ಅವರಿಗೆ ಏನೂ ಇಲ್ಲ, ಇದರ ಬಗ್ಗೆಯಲ್ಲೇ ಅವರು ಕಾರ್ಯಕ್ರಮವನ್ನು ನಿಯೋಜಿಸಿದ್ದು ಅದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಎಲ್ರಿಗೂ ನಾನು ಆಭಾರಿಯಾಗ್ತೇನೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂತಹ ಎಲ್ಲ ಕ್ರೀಡಾಪಟುಗಳಿಗೂ, ಅಧ್ಯಾಪಕ ವೃಂದದವರಿಗೂ, ಅಧ್ಯಾಪಕರಿಗೂ ಹಾಗೂ ಕ್ರೀಡಾ ಮಾಸ್ಟರ್ಗಳಿಗೂ ಹಾಗೆ ಇಲ್ಲಿ ಸೇರಿದಂಥ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಾನು ಅಭಿನಂದಿಸ್ತಾ ನನ್ನ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ವಂದನೆಗಳು ಸರ್. ತಮ್ಮ ಸಹಕಾರ ನಮಗೆ ಯಾವತ್ತೂ ಬೇಕು. ಎಲ್ಲ ಅತಿಥಿಗಳನ್ನು ಹಾಗೆ ಎಲ್ಲರಿಗೂ ಕೂಡ ವಂದನಾರ್ಪಣೆ ಸಲ್ಲಿಸಬೇಕಂತ ವಿನಂತಿಸ್ತೇನೆ. ನಮ್ಮ ಶಾಲೆಯ ಶಿಕ್ಷಕರು ಶ್ರೀಯುತ ಚಂದ್ರಶೇಖರ್ ಅವರು ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿದ್ದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮವರೇ ಆದ ಶ್ರೀ ಅಬ್ದುಲ್ ಸಲಾಂ ಇವರಿಗೆ ನಾನು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇದೀಗ ನಿರ್ಗಮಿಸಿರುವಂತಹ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಕಮಲಾ ಮೇಡಮ್ ಇವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಕರ ಜಿಲ್ಲಾ ಶಿಕ್ಷಣಾಧಿಕಾರಿ ಶ್ರೀ ಭುವನೇಶ್ ಸರ್ ಇವರನ್ನು ಕೂಡ ನಾನು ಎಲ್ಲರ ಪರವಾಗಿ ಅವರನ್ನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು TPO ಆದಂತಹ ಶ್ರೀಮತಿ ಲಿಲಿಬಾಯ್ಸ್ ಮೇಡಮ್ ಇದ್ದಾರೆ, ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ರವೀಂದ್ರ ಉಳಿದುಟ್ಟು ಸರ್, ಹಾಗೆ ಅಬ್ದುಲ್ ಸಲಾಂ ರವರು, ಹಾಗೆ ಇಲ್ಲಿಯ ನಮ್ಮ ಧಾರ್ಮಿಕ ಮುಖಂಡರು, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು, ಈ ಭಾಗದ ಕಾರ್ಪೊರೇಟ್ಗಳು, ಹಾಗೆ ವೇದಿಕೆಯಲ್ಲಿರುವಂತಹ ನಮ್ಮ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತೀರ್ಪುಗಾರರು ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಬೇರೆ ಬೇರೆ ನಮ್ಮ ಈ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿರುವಂತಹ ಇವತ್ತಿನ ಸ್ಪರ್ಧಿಗಳಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಶಿಕ್ಷಕ ವೃಂದದವರು ಹಾಗೆ ಅಡುಗೆ ಸಹಾಯಕರು ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ, ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಿಕ್ಷಕ ಸಂಘದ ಕೆಲವೊಂದು ಸದಸ್ಯರು ಕೂಡ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ಒಂದು ಉತ್ತಮ ಒಂದು ಸ್ಥಳಾವಕಾಶವನ್ನು ಕೊಟ್ಟಂತಹ ಕೀನ್ಜಾ ಗಾರ್ಡನ್ ಇವರ ಇದರ ಮಾಲಕರಾದಂತಹ ಅಬ್ದುಲ್ ಖರೀಮ್ ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮೊಟ್ಟಿಗೆ ಈ ಒಂದು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯರಾಗಿರುವಂತಹ ರೈಮುಚ್ಚುಲ್ ಸರ್ ಇದ್ದಾರೆ ನಮ್ಮೊಟ್ಟಿಗೆ, ಅವರು ವೇದಿಕೆಯಲ್ಲಿ ಕರೆದರೂ ಕೂಡ ಹೊರಗಡೆ ಇದ್ದಾರೆ. ಸರ್ ತಮ್ಮ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಸರ್. ಹಾಗೆ ನಮ್ಮೊಟ್ಟಿಗೆ ಇವತ್ತು ಮಾಧ್ಯಮ ಪ್ರತಿನಿಧಿಗಳಿದ್ದಾರೆ, ಅವರನ್ನು ಕೂಡ ನಾನು ನಮ್ಮ ಶಾಲೆಯ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಅವರಿಗೆಲ್ಲರಿಗೂ ತುಂಬ ಹೃದಯದಿಂದ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ವಂದನಾರ್ಪಣೆ ಮಾಡಿದಂಥ ಚಂದ್ರಶೇಖರ್ಗೆ ವಂದನೆಗಳು. ಹಾಗೆ ನಮ್ಮ ಆಸಿಫ್ ಅವರು ಬರಬೇಕು. ನಮ್ಮ ಈ ಕಾರ್ಯಕ್ರಮದ ಚಿತ್ರೀಕರಣ ಮಾಡುವ ಮೂಲಕ ಎಲ್ಲ ಕಡೆಗೆ ವರದಿಗಳನ್ನು ನೀಡುವಂಥ ಶ್ರೀಯುತ ಆಸಿಫ್ ಹೊಸಕೂರಲ್ಲ ಆಸಿಫ್ ಅವರು ಕೂಡ ವೇದಿಕೆಗೆ ಬರಬೇಕು, ತಾವು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ವಿಜಯವಾಣಿ ಪತ್ರಿಕೆಯ ಅನ್ಸರಿನೊಳಿ ಅವರು ಒಮ್ಮೆ ವೇದಿಕೆಗೆ ಬನ್ನಿ ಸರ್, ಒಂದು ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕಂತ ವಿನಂತಿಸಿದ್ದೇನೆ. ಅನ್ಸರಿನೊಳಿ ಅವರು ವಂದನೆಗಳು. ಇಲ್ಲಿಗೆ ವೇದಿಕೆಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ, ಎಲ್ಲರೂ ವೆಯ್ಟ್ ಚೆಕಿಂಗ್ ಆದ ಮೇಲೆ ನೀವು ಅಲ್ಲಿ ಈಗ ಡೈನಿಂಗ್ ಹಾಲಿಗೆ ಹೋಗಬೇಕು. ಎಲ್ಲ ಅಲ್ಲಿಂದಲೇ ನಾವು ಕ್ಯಾಟಗರಿ ವೈಸ್ ಇಲ್ಲಿಗೆ ಕರ್ಕೊಂಡು ಬರ್ತೇವೆ. ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಕ್ರೀಡಾ ಸಮವಸ್ತ್ರವನ್ನು ನೀಡುವಂಥ ಸಂಸ್ಥೆ GI ಸಂಸ್ಥೆ ಪ್ರತಿ ವರ್ಷವೂ ಕೂಡ ನಮಗೆ ಸಹಕರಿಸ್ತಾರೆ. ನಮ್ಮ GI ಅಬ್ದುಲ್ ಸಲಾಂ ಅವರು ಕೂಡ ಬರಬೇಕು. GIಯ ಇಡೀ ಸಂಸ್ಥೆಯಿಂದಾಗಿ ನಮ್ಮ PMC ಕೆಲಸ ಬೆಳಗ್ತಿರ್ತದೆ. ಹಾಗಾಗಿ ತಮ್ಮ ಸಂಸ್ಥೆಗೆ ವಿಶೇಷವಾದ ಧನ್ಯವಾದ ಅರ್ಪಿಸಿದ್ದೇವೆ.
रमजिया मोहम्मद आजम साले और के बाद
ಗುಣಶ್ರೀ ವಿದ್ಯಾಲಯ ಸಿದ್ದಗಟ್ಟೆ ದಯವಿಟ್ಟು ವೇದಿಕೆಗೆ ಬರಬೇಕು, ಮೆಡಲ್ಸನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ. KSB ಗುರುದೇವ ವಿದ್ಯಾಲಯ ಒಡಿಯೂರು ಪ್ರಥಮ ಸ್ಥಾನ, KS ಸಮನ್ವೀರೈ ಪ್ರಗತಿ ಕಾಣಿಯೂರು ದ್ವಿತೀಯ ಸ್ಥಾನ, ಮೊಹಮ್ಮದ್ ರಯಾನ್ ಅನುಗ್ರಹ ಇಂಗ್ಲೀಷ್ ಮೀಡಿಯಂ ಉಜಿರೆ ತೃತೀಯ ಸ್ಥಾನ. ಮೂವರು ಕೂಡ ಬರಬೇಕು. ತಮಗೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ತೇಜಸ್ವಿ ಗುರುದೇವ ವಿದ್ಯಾಲಯ ಒಡಿಯೂರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಈ ದಿವಸದ ಕಾರ್ಯಕ್ರಮಕ್ಕೆ ಈ ಭಾಗದ ಮುಖಂಡರು ಸೋಮೇಶ್ವರ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಅವರು ಆಗಮಿಸ್ತಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗರ್ವಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸಿದ್ದೇವೆ. ಜೊತೆಗೆ ಬೆಳಿಗ್ಗೆಯಿಂದ ಇದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಕಳೆದ ವರ್ಷ ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ನಡೆಯುವಾಗ ನಿರಂತರವಾಗಿ 2 ದಿನ ಯಾರಿಗೂ ಕೂಡ ದಣಿವಾಗಬಾರ್ದು, ಎಲ್ಲರಿಗೂ ಕೂಡ ಜ್ಯೂಸ್ನ ವ್ಯವಸ್ಥೆಯನ್ನು ಅಲ್ಲೇ ಮಾಡಿಕೊಟ್ಟು ಜ್ಯೂಸ್ನ ವ್ಯವಸ್ಥೆಯನ್ನು ನೀಡಿದಂಥ ಒಬ್ಬ ದಾನಿಗಳು ಇಬ್ರಾಹಿಂ ಸರ್ ಅವರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಗೌರವವಾದ ಸ್ವಾಗತವನ್ನು ಬಯಸಿದ್ದೇವೆ. ಹೂವನ್ನು ನೀಡುವವರನ್ನು ಸ್ವಾಗತಿಸಿದ್ದೇವೆ. ಚಂದ್ರಶೇಖರ್ ಉಚ್ಚಿಲ್ ಅವರಿಗೆ ಕೂಡ ಶಾಲು ಹಾಗೂ ಹೂವಿನ ಸ್ವಾಗತ. ನಮ್ಮ ಭಾಸ್ಕರಣ್ಣ ಕೂಡ ಬಂದಿದ್ದಾರೆ, ತಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿದ್ದೇವೆ. ಈ ದಿವಸದ ಊಟದ ವ್ಯವಸ್ಥೆಯನ್ನು ನಮ್ಮೊಟ್ಟಿಗೆ ಊಟವನ್ನು ರುಚಿಯಾದ ಸ್ವಾದಿಷ್ಟ ಕ್ಯಾಟರಿಂಗ್ ಮೂಲಕ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟವರು. ನೋಡಿ, ರಿಸಲ್ಟ್ ಅನೌನ್ಸ್ ಮಾಡ್ತಿದ್ದೇವೆ, ದಯವಿಟ್ಟು ಮಕ್ಕಳು ಗಮನಿಸಬೇಕು. ರಿಸಲ್ಟ್ ಅನೌನ್ಸ್ ಮಾಡ್ತಿದ್ದೇವೆ. ತಾವು ವೇದಿಕೆ ಬರಬೇಕು, ತಮ್ಮ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ಸನ್ನು ಸ್ವೀಕಾರ ಮಾಡಬೇಕು. ತಮಗೆ ತಾವು ಗ್ರೂಪ್ ಫೋಟೋದಲ್ಲಿ ಭಾಗವಹಿಸಬೇಕು. ಹಾಗಾಗಿ ತಮಗೆ ಮತ್ತೊಮ್ಮೆ ಸೂಚನೆ ನೀಡ್ತಿದ್ದೇವೆ. ಈಗ ತೇಜಸ್ವಿ ಗುರುದೇವ ವಿದ್ಯಾಲಯ ಒಡಿಯೂರು ಪ್ರಥಮ ಸ್ಥಾನ -40 ವಿಭಾಗದಲ್ಲಿ, KS ಸಮನ್ವೀರೈ ಪ್ರಗತಿ ಕಾಣಿಯೂರು ಉಪಸ್ಥಿತರಿದ್ದಾರೆ. ಇಲ್ಲಿ ಮೊಹಮ್ಮದ್ ರಯಾನ್ ಅನುಗ್ರಹ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಜಿರೆ ದಯವಿಟ್ಟು ವೇದಿಕೆ ಬರಬೇಕು. ಈ ಒಂದು ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಯನ್ನು ಮೆಡಲ್ಸನ್ನು ಸ್ವೀಕಾರ ಮಾಡಬೇಕು ತಮ್ಮಲ್ಲಿ ವಿನಂತಿಸಿದ್ದೇನೆ. ಇಂಗ್ಲೀಷ್ ಮೀಡಿಯಂ ಬೋಂದಿಲು ದ್ವಿತೀಯ ಸ್ಥಾನ ಅಕ್ಷಜ ಎಂ. ವರ್ಷಿ ಶೆಟ್ಟಿ ಅವರಿಗೆ ಚಿನ್ನದ ಪದಕ ಹಾಗೂ ಸರ್ಟಿಫಿಕೇಟ್ನೊಂದಿಗೆ ಅವರ ಗೌರವ ಅರ್ಪಣೆ ಮಾಡ್ತಿದ್ದೇವೆ. ದ್ವಿತೀಯ ಸ್ಥಾನ ಪಡೆದಂಥ ಅಕ್ಷಜ ಎಂ ವಿವೇಕಾನಂದ ಸುಳ್ಯ. ಈ ವಿಭಾಗದಲ್ಲಿ ತೃತೀಯ ಸ್ಥಾನ ಮೊಹಮ್ಮದ್ ಸುಹೇಲ್ SJ ಸಾವಿಯೋ ಸ್ಕೂಲ್ ಬೆಳ್ತಂಗಡಿ. ಮೊಹಮ್ಮದ್ ಸುಹೇಲ್ ಇದ್ದೀರಾ? 3rd ಪ್ಲೇಸ್ ಇಲ್ಲ.
ನಮ್ಮ ಮೊದಲೇಸರು ಮುಗಿಲ ಜನಗಳಿಗೆ ಶಾಲೆ ಮೊಹಮ್ಮದ್ ಸಯೀದ್ ಅವರಿಗೆ ಮಾತನಾಡುತ್ತಿದ್ದಾರೆ ಅಭಿನಂದನೆಗಳು. ಮೊದಲೇಸರು ಸಂಜಯ್ ಮೇಡಮ್ -25 ಕೆಟಗರಿ ಜಹಾನ್ ಕುಮಾರ್. ಯಾರೆಲ್ಲ ಬಹುಮಾನ ಸಿಕ್ಕಿದೆ ಫಸ್ಟ್ ಸೆಕೆಂಡ್ ಥರ್ಡ್ ದಯವಿಟ್ಟು ನೀವು ಬನ್ನಿ. ನಾವು ಅನೌನ್ಸ್ ಮಾಡಿದಾಗ ವೇದಿಕೆಗೆ ಬರಬೇಕು. ಈ ಬಹುಮಾನಗಳನ್ನು ಸ್ವೀಕಾರ ಮಾಡಬೇಕು. ವೇದಿಕೆ ಎದುರು ಭಾಗದಲ್ಲಿ ಕೂತಂಥ ಪ್ರವೀಣ್ ಕುಮಾರ್ ಮತ್ತೆ ಸರ್ ದಯವಿಟ್ಟು ಅಲ್ಲಿ ಹೇಳಬೇಕು. ದ್ವಿತೀಯ KM ರೈ ಸಾಜಿಪಲ್ಲಿ ರೂರಲ್ -20 MS ಮೊಹಮ್ಮದ್ ಮಿಕ್ದಾರ್ ದೇವಮಾಲಿ ಬಂಟ್ವಾಳ ಅದರ ಪೂರ್ತಿ ಇದೇ ಸಹ ಮೊಹಮ್ಮದ್ ಹುಸೇನ್ ವಾಸಿಫ್ ಮಂಜುಮಾಲಿ ಮುಖ ಇದೇ ಸಹ ಮೊಹಮ್ಮದ್ ಹುಸೇನ್ ವಾಸಿಫ್ ಪೊಲೀಸ್ RCD ಈ ನಾಯಕರು ಮಾಡಿರುವ
It is ಸಹಿ ಮಾಡಿ ಹೋಗ್ಬೇಕಲ್ಲಿ. ಇದು ಸಹ ನಮ್ಮ ಕಾರ್ಯಕ್ರಮಕ್ಕೆ ಸಾಮಾನ್ಯ ಕರ್ನಾಟಕ ರಾಜ್ಯದ ಗಣರಾಜ್ಯೋತ್ಸವ ಸ್ಪೀಕರ್ ಅವರು ಶ್ರೀಯುತ ಯುಟಿ ಖಾದರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಅವರನ್ನ ಸ್ವಾಗತಿಸಬೇಕು. ವೇದಿಕೆಗೆ ತಮ್ಮನ್ನ ಅತ್ಯಂತ ಗೌರವವಾಗಿ ಬರಮಾಡಿಕೊಡ್ತಿದ್ದಾರೆ ಕರ್ನಾಟಕ ಸರ್ಕಾರದ ಸಾಮಾನ್ಯ ಸ್ಪೀಕರ್ ಅವರು. ಸಾಮಾನ್ಯ ಸ್ಪೀಕರ್ ಅವರು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ನಮ್ಮನ್ನ ಅತ್ಯಂತ ಗೌರವಿಸಿದ್ದಾರೆ. ದಯವಿಟ್ಟು ನಾವು ವೇದಿಕೆಗೆ ಬರಬೇಕು. ನಮ್ಮ ಹರೀಶ್ ಕುಮಾರ್ ಅವರು ಮುಖ್ಯೋಪಾಧ್ಯಾಯ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ವೇದಿಕೆಗೆ ಸ್ವಾಗತಿಸಿದ್ದಾರೆ. ದಯವಿಟ್ಟು ಎಲ್ಲ ಅತಿಥಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿದ್ದೇವೆ. ಈ ಭಾಗದ ಅಭಿವೃದ್ಧಿಯ ಹರಿಕರರು ಕೂಡ ಹೌದು. ಅಶೋಕ್ ಸರ್ ಅವರು ಸರ್ ಒಂದು ಪಂದ್ಯಾಟವನ್ನು ಇಲ್ಲಿ ಆಯೋಜಿಸಿ ಸಾಮಾನ್ಯ ಸ್ಪೀಕರ್ ಅವರ ಉಪಸ್ಥಿತಿಯಲ್ಲಿ ಒಂದು ಪಂದ್ಯಾಟವನ್ನು ಕೂಡ ನಾವೀಗ ಎದುರು ಭಾಗದ ಅಂಕಣದಲ್ಲಿ ಮಾಡಲಿಕ್ಕಿದ್ದೇವೆ. PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆಯ ವತಿಯಿಂದ ಜಿಲ್ಲಾ ಮಟ್ಟದ ಈ ಒಂದು ಪಂದ್ಯಾಟವನ್ನು ನಡೆಸಬೇಕಿದೆ. ತಮ್ಮ ಮಾರ್ಗದರ್ಶನ ಕೂಡ ನಮಗೆ ಬಹಳ ಮುಖ್ಯ. ತಾವು ಬೆಂಗಳೂರಲ್ಲಿದ್ದರೂ ಅಮೆರಿಕದಲ್ಲಿದ್ದರೂ ಕೂಡ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದುಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಮಾರ್ಗದರ್ಶನ ತಾವು ನೀಡಿದ್ದೀರಿ ಸರ್. ಕಳೆದ ವರ್ಷ ನಾವು ಅಥ್ಲೆಟಿಕ್ಸ್ ಅನ್ನು ಕೂಡ ನಾವು ಮಾಡುವಾಗ ಕೂಡ ತಮ್ಮ ಸಹಕಾರ ಕೂಡ ನಮಗೆ ತುಂಬ ಬೇಕಾಗಿತ್ತು. ತಾವು ಸಹಕಾರವನ್ನು ಕೂಡ ನೀಡಿದ್ದೀರಿ. ತಮಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸಿದ್ದೇವೆ. ಯುಟಿ ಖಾದರ್ ಸರ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸನ್ಮಾನ್ಯ ಸ್ಪೀಕರ್ ನಮ್ಮ ಗೌರವವನ್ನು ಸ್ವೀಕರಿಸಿದ್ದಾರೆ. ಸಲಾಂ ಅವರು ನಮ್ಮ ಎಲ್ಲ ಕಾರ್ಯಕ್ರಮ ವ್ಯವಸ್ಥೆ ಎಲ್ಲ ಮಟ್ಟಿಗೆ ಸಹಕರಿಸುವಂಥ ಸಲಾಂ ಅವರು. ಚಪ್ಪಾಳೆ ತಟ್ಟಬೇಕು. ಖಾಲಿ ನಾವು ಸನ್ಮಾನ ಅದು ಏನೂ ಅಲ್ಲ, ಅವರಿಗೆ ನಾವು ಮಾಡೋದು ಸನ್ಮಾನ. ಅಷ್ಟು ಕೆಲಸ ಮಾಡಿದ್ದಾರೆ ಜಿಲ್ಲಾ ಮಟ್ಟದ ಈ ಒಂದು ಕರಾಟೆ ಪಂದ್ಯದಲ್ಲಿ. ಹಾಗೆ ಇಬ್ರಾಹಿಂ ಅವರು ನಿಂತುಕೊಳ್ಳಿ. ಹಾಗೆ ರಹೀಮ್ ಅವರಿಗೆ ನಾವು ಒಂದು ಅಶ್ರಫ್ ಪಟೇಲ್ ಅವರ ಕ್ಲಾಸ್ಮೇಟ್ ಅವರು ಸ್ಪೀಕರ್ ಸರ್ ಅವರಿಗೆ ಇಬ್ರಾಹಿಂ ಸರ್ ಅವರು ಬನ್ನಿ. ಅಶ್ರಫ್ ಅವರನ್ನು ಸಂಪರ್ಕಿಸಿ ಅವರಿಂದ ಊಟಕ್ಕೆ ಬೇಕಾದಂಥ ಸಂಪೂರ್ಣ ಊಟದ ಕೆಲಸವನ್ನು ಮಾಡಿಕೊಟ್ಟರು. ತಿಂಡಿದ್ದನ್ನು ನಮ್ಮ ಇಬ್ರಾಹಿಂ ಸರ್ ಅವರು ತಮ್ಮ ಅನುಪಸ್ಥಿತಿ ನಾವೆಲ್ಲರನ್ನು ಅವರನ್ನು ವ್ಯವಸ್ಥೆ ಮಾಡಿದ್ದೇವೆ ಸರ್. ಇಬ್ರಾಹಿಂ ಸರ್ ಅವರು ಹಾಗೆ ರಹೀಮ್ ಸರ್ ಕಳೆದ ವರ್ಷ ನಡೆದಂಥ ಇಬ್ರಾಹಿಂ ಸರ್ ಅವರು ಇಡೀ 2 ದಿವಸದಲ್ಲಿ ಜ್ಯೂಸಿನ ವ್ಯವಸ್ಥೆಯನ್ನು 2 ದಿವಸ ಯಾರಿಗೂ ಕೂಡ ದಣಿವಾಗಬಾರ್ದು, ಬಾಯಾರಿಕೆ ಆಗಬಾರ್ದು.
ಇಲ್ಲಿ ಸನ್ಮಾನ್ಯ ನಮ್ಮ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರಿದ್ದಾರೆ. ಅವರೀಗ ನಮ್ಮ ಇಂದಿನ ಪಂದ್ಯಾಟದ ತೀರ್ಪುಗಾರರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ನಾವು ಕೇಳಿಕೊಳ್ತೇವೆ. ಮೊದಲನೇದಾಗಿ ಶ್ರೀ ನಿತಿನ್ ಸುವರ್ಣ, ದಕ್ಷಿಣ ಕನ್ನಡ ಕರಾಟೆ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಶಿಕ್ಷಕರಾದಂಥ ಶರತ್ ಸರ್ ಇವರು ವೇದಿಕೆಗೆ ಬರಬೇಕು. ಶ್ರೀ ನಾರಾಯಣ್ ಸರ್ ಪುತ್ತೂರು ವೇದಿಕೆಗೆ ಬರಬೇಕು. ಶ್ರೀ ದಿನೇಶ್ ಸರ್, ಶ್ರೀ ಸೆನ್ಸೈ ಮೋರ್ಗನ್ ಸರ್, ಸೆನ್ಸೈ ಅಶೋಕ್ ಸರ್ ಬೆಳ್ತಂಗಡಿ, ಸೆನ್ಸೈ ರೋಹಿತ್ ಸರ್, ಶಿವಪ್ರಸಾದ್ ಸೆನ್ಸೈ, ಜೆರಾಲ್ಡ್ ಸೆನ್ಸೈ, ಜಾಕಿಮ್ ಸೆನ್ಸೈ, ದಿನೇಶ್ ಸೆನ್ಸೈ, ವಿಟ್ಲ. ಅದೇ ರೀತಿ ಎಲ್ಲ ಮುಖ್ಯ ಶಿಕ್ಷಕರು ತಮ್ಮೊಂದಿಗೆ ಬಂದಿರುವಂಥ ಎಲ್ಲ ತೀರ್ಪುಗಾರರನ್ನು ವೇದಿಕೆಗೆ ಬರಬೇಕು. ಇಲ್ಲಿ ಗೌರವಾನ್ವಿತ ಸ್ಪೀಕರ್ ಅವರಿಂದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಎಲ್ಲ ನನಗೆ ತೀರ್ಪುಗಾರರ ಹೆಸರು ಗೊತ್ತಿಲ್ಲ, ಅದೇ ಕಾರಣ ನಾಗರಾಜ್ ಸೆನ್ಸೈ ವೇದಿಕೆಗೆ ಬರಬೇಕು. ನಾಗರಾಜ್ ಸೆನ್ಸೈ ಮೂಲ್ಕಿ, ಚಂದ್ರರಾಜ್ ಸೆನ್ಸೈ ಮೂಲ್ಕಿ, ಮೋರ್ಗನ್ ಸೆನ್ಸೈ ಕಿನ್ನಿಗೋಳಿ. ಎಲ್ಲ ಇಂದಿನ ತೀರ್ಪುಗಾರರು ಶುಭಂ ಕಿನ್ನಿಗೋಳಿ, ಸೆನ್ಸೈ ಶುಭಂ ವೇದಿಕೆಗೊಮ್ಮೆ ಬನ್ನಿ. ಎಲ್ಲ ರಿಂಗಿನಲ್ಲಿರುವವರು ಜಸ್ಟ್ ಒಂದು 2 ಮಿನಿಟ್ಸ್ ಸ್ಟಾಪ್ ಮಾಡಿ ದಯವಿಟ್ಟು ಇಲ್ಲಿ ಬಂದು ಸೆನ್ಸೈ ಅಂಜಲಿ, ಸೆನ್ಸೈ ಚರಿಷ್ಮಾ, ಸೆನ್ಸೈ ತೇಜಸ್, ಸೆನ್ಸೈ ಪ್ರೇರಣಾ, ಸೆನ್ಸೈ ಪವನ್, ಸೆನ್ಸೈ ತಾರಣರ್ ಸರ್, ದಿನೇಶ್ ಸರ್ ಪುತ್ತೂರು, ಎಲ್ಲ ಹಿರಿಯ ಕರಾಟೆ ಶಿಕ್ಷಕ. ಅದೇ ರೀತಿ ಸೆನ್ಸೈ ಸಂತೋಷ್ ಫ್ರಮ್ ಮ್ಯಾಂಗ್ಳೂರ್, ಯುಟಿ ಖಾದರ್ ಸರ್ನವರು ಗೌರವಿಸುತ್ತಿದ್ದಾರೆ ಸ್ಮರಣಿಕೆ ನೀಡುತ್ತಿರುವ ಮೂಲಕ. ಸೆನ್ಸೈ ರೋಹಿತ್. ಅದೇ ರೀತಿ ಇವತ್ತು ಬಂದಿರುವಂಥ ಅಫಿಷಿಯಲ್ ಟೇಬಲ್ ಎಲ್ಲ ಟೈಮಿಂಗ್, ಅದೇ ಥರ ಸ್ಕೋರರ್ ಆಗಿ ಸಹಕರಿಸಿದ ಎಲ್ಲರೂ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ದಕ್ಷಿಣ ಕನ್ನಡ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂಥ ಕಿಯೋಶಿ ಈಶ್ವರ್ ಕಟೀಲ್ ಅವರ ಮಾರ್ಗದರ್ಶನದಂತೆ ನೇತೃತ್ವದಲ್ಲಿ ನಮ್ಮ ಈ ತಂಡ ಇಂದಿನ ಈ ತೀರ್ಪುಗಾರಿಕೆಯನ್ನು ಇಲ್ಲಿ ನಡೆಸಿದಂತೆ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಸೆನ್ಸೈ ನಿಶಾ ಪಿ ನಾಯಕ್ ಇವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಸ್ಮರಣಿಕೆ ಪಡೆದ ಮಾಸ್ಟರ್ಸ್ ದಯವಿಟ್ಟು ನಿಮ್ಮ ರಿಂಗಿಗೆ ಹೋಗಿ ರಿಂಗ್ ಸ್ಟಾರ್ಟ್ ಮಾಡಬೇಕಾಗಿ ಅಲ್ಲಿ ಸ್ಟಾರ್ಟ್ ಮಾಡೋ ಮೊದಲು ಅಲ್ಲಿ ನಿಮ್ಮ ರಿಂಗಿಗೆ ಹೋಗಿ ರೆಡಿಯಾಗಿರಬೇಕು. ದಯವಿಟ್ಟು ಈಗ ಗಂಟೆ 2:30 ಆಗಿದೆ. 3 ಗಂಟೆ ಆಗುವಾಗ ನಾವು ಈ ಪಂದ್ಯಾಟವನ್ನು ಮುಗಿಸಿಕೊಡಬೇಕಾಗಿ
ಕೇಳಿಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ಎಲ್ಲ ರಿಂಗ್ ಇನ್ಚಾರ್ಜ್ ಮಾಸ್ಟರ್ಸ್ ಅಲ್ಲಿ ತತಾಮೇಲೆ ರೆಡಿ ಇರಬೇಕು. ನೋಡಿ, ಆ ತೀರ್ಪುಗಾರರು ಎಲ್ಲರೂ ಕೂಡ ಒಮ್ಮೆ ಗ್ರೂಪ್ ಫೋಟೋಕ್ಕೆ ಬನ್ನಿ, ಬೇಗ ಮುಗಿಸುವ, ಯಾಕಂದರೆ ಮತ್ತೆ ಪಂದ್ಯಾಟ ಕೂಡ ತಡವಾಗ್ತದೆ. ದಯವಿಟ್ಟು ಎಲ್ಲ ತೀರ್ಪುಗಾರರು ದಯವಿಟ್ಟು ನಮ್ಮ ಗ್ರೂಪ್ ಫೋಟೋಕ್ಕೆ, ಮಾನ್ಯ ಸಭಾಧ್ಯಕ್ಷರು, ಈ ಊರಿನ ಶಾಸಕರು, ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವಂತೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಸಭಾಧ್ಯಕ್ಷ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಮಾದರಿ ಸಭಾಧ್ಯಕ್ಷರಾಗಿ ಗುರುತಿಸಲ್ಪಟ್ಟವರು ಸನ್ಮಾನ್ಯ UT ಖಾದರ್ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಸಂತಸವನ್ನು ವ್ಯಕ್ತಪಡಿಸ್ತೇವೆ. ವಿಶೇಷವಾಗಿ ಇವತ್ತು ಈ ವಿದ್ಯಾರ್ಥಿಗಳ ಕರಾಟೆ ಪಂದ್ಯಾಟಕ್ಕೆ ಬಹಳ ಪ್ರೀತಿ ಇಟ್ಟು ಆ ಮಕ್ಕಳನ್ನು ನೋಡಬೇಕು, ಆ ಮಕ್ಕಳ ಒಂದು ಪ್ರತಿಭೆಗೆ ನಾನು ಇದ್ದು ಅವರಿಗೆ ಶುಭವನ್ನು ಹಾರೈಸಬೇಕು ಅಂತೇಳಿ ಆಗಮಿಸಿದಂತಹ ಸನ್ಮಾನ್ಯ UT ಖಾದರ್ ಸಭಾಧ್ಯಕ್ಷರು ಅವರಿಗೆ ಈ ನಡೆದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳ, ಕ್ರೀಡಾಪಟುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಬೇಗ ತೀರ್ಪುಗಾರರು ಬಂದು ಗ್ರೂಪ್ ಫೋಟೋಕ್ಕೆ ಬರಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ, ಮುಂದಕ್ಕೆ ಸಭಾಧ್ಯಕ್ಷರು ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಒಂದೆರಡು ಶುಭ ಹಾರೈಕೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಉಳ್ಳವರು ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸ್ತಿದ್ದೀರಿ. ನಾವೆಲ್ಲ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾಟದ ಎಲ್ಲ ಸ್ಪರ್ಧಿಗಳಿಗೂ ತಾವು ಪ್ರೋತ್ಸಾಹಿಸ್ತೀರಿ ಸರ್. ಈ ದಿವಸ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವು ಮಾತಾಡಬೇಕಂತ ನಮ್ಮಲ್ಲಿ ವಿನಂತಿಸ್ತಿದ್ದೇನೆ. ಶಾಲೆ ಮತ್ತು ನಮ್ಮ ಸೋಮೇಶ್ವರ
ನಗರ ಪಂಚಾಯತ್ ಮತ್ತು ಸ್ಥಳೀಯ ಮಟ್ಟದ ನಾಗರಿಕರ ವತಿಯ ಜಂಟಿ ಆಶ್ರಯದಲ್ಲಿ ಏರ್ಪಡಿಸಲ್ಪಟ್ಟಂತಹ ಮತ್ತು ಜಿಲ್ಲಾ ಮತ್ತು ತಾಲೂಕು ಶಿಕ್ಷಕರ ಒಂದು ನೇತೃತ್ವದಲ್ಲಿ ಹಮ್ಮಿಕೊಂಡಂತಹ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಕರಾಟೆಯ ಈ ಒಂದು ಸ್ಪರ್ಧೆಯ ಸಂದರ್ಭದಲ್ಲಿ ಉಪಸ್ಥಿತವಂಥ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ವಿವಿಧ ಇಲಾಖೆ ಅಧಿಕಾರಿ ವರ್ಗದವರೇ, ಈ ಒಂದು ಸಂಘಟನೆ ಮಾಡಲು ನೇರವಾಗಿ ಪ್ರತಿಯೊಂದು ವಿಶೇಷಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಸ್ಪರ್ಧೆಗೆ ಬಂದ ಪ್ರೀತಿಯ ವಿದ್ಯಾರ್ಥಿನಿಗಳೇ, ಅವರ ಪೋಷಕ ವರ್ಗದವರೇ, ರೆಫರಿಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಸಹ ಹಿತೈಷಿಗಳೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಒಂದು ಉಚ್ಚಲಗುಡ್ಡೆ ಶಾಲೆಯ ಮುಖ್ಯ ಶಿಕ್ಷಕರನ್ನು, ಶಿಕ್ಷಕ ವರ್ಗದನ್ನು, ದೈಹಿಕ ಶಿಕ್ಷಕರನ್ನು, ಶಾಲಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳನ್ನು, ಸ್ಥಳೀಯ ಮಟ್ಟದ ಎಲ್ಲ ಸದಸ್ಯ ಹಿರಿಯರನ್ನು ಮತ್ತು ಈ ಕಾರ್ಯಕ್ರಮ ಸಂಪೂರ್ಣ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರು ಕೂಡ ನನ್ನ ವೈಯಕ್ತಿಕವಾಗಿಯೂ ನನ್ನ ಉಳ್ಳಾಲ ತಾಲೂಕು ಮಟ್ಟದ ಜನರ ಪರವಾಗಿಯೂ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಒಂದು ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಶಿಕ್ಷಣಕ್ಕೆ ಜವಾಬ್ದಾರಿ ಕೊಟ್ಟಾಗ ಅದನ್ನು ಸಮರ್ಥವಾಗಿ ಧೈರ್ಯವಾಗಿ ಅದನ್ನು ಸ್ವೀಕರಿಸಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಒಂದು ಅತ್ಯುತ್ತಮವಾದ ಮಾದರಿಯಾದ ಮತ್ತು ಈ ಒಂದು ಕ್ರಿಕೆಟ್ನ ಸ್ಪರ್ಧಾರ್ಥಿಗಳಿಗೆ ಉತ್ತಮವಾಗಿ ಒಂದು ಸ್ಪರ್ಧೆ ಏರ್ಪಡುವಂಥ ವಾತಾವರಣ ತಾವೆಲ್ಲ ನಿರ್ಮಾಣ ಇವತ್ತು ಮಾಡಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ಲನ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬಹುಶಃ ನಾನು ಫಸ್ಟಿಗೆ ನಿಮ್ಮ ತಂದೆ ತಾಯಂದಿರು ನಾನು ಬಹುಶಃ ಇವತ್ತು ಸ್ಮರಿಸಲಿಕ್ಕೆ ಮತ್ತು ಅಭಿನಂದಿಸಿ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಅದು ಕ್ರಿಕೆಟ್ ನಮ್ಮ ಕರಾಟೆ ಇರಲಿ, ಸ್ವಿಮ್ಮಿಂಗ್ ಇರಲಿ, ರನ್ನಿಂಗ್ ಸ್ಪೋರ್ಟ್ಸ್ ಇರಲಿ, ತಂದೆ ತಾಯಂದಿರ ಪ್ರೋತ್ಸಾಹದಲ್ಲಿ ತಾವು ಮಕ್ಕಳು ಇವತ್ತು ಮುಂದೆ ಬರುವಂಥದ್ದು. ಅದಕ್ಕೆ ನಾನು ತಂದೆ ತಾಯಂದಿರು ನಿಮ್ಮನ್ನು ಅತ್ಯಂತ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ಶಿಕ್ಷಣ ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆ ಕೂಡ ನಿಮ್ಮನ್ನು ಮುಂದೆ ತರಬೇಕು, ಮುಂದಿನ ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗಬೇಕು. ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾಡಬೇಕು ಅಂತ ಹೇಳಿ ಶಿಕ್ಷಣ ಜೊತೆಯಲ್ಲಿ ನಿಮ್ಮನ್ನು ಈ ರೀತಿಯ ಸ್ಪರ್ಧೆಗೆ ಸಂಪೂರ್ಣವಾದ ಪ್ರೋತ್ಸಾಹ ತಮ್ಮ ತಂದೆ ತಾಯಂದಿರು ಕೊಟ್ಟಿರ್ತಾರೆ. ಅವರೆಲ್ಲರ ಶ್ರಮವನ್ನು ಮನಗೊಂಡು ತಾವು ಕೂಡ ಇವತ್ತು ಕೊಟ್ಟಂಥ ಅವಕಾಶ ಸ್ಪರ್ಧಿಸಿ ಒಂದು ಹಂತಕ್ಕೆ ತಾವೆಲ್ಲ ಬಂದಿರ್ತು ನಿಂತಿದ್ದೀರಾ. ಕರಾಟೆ ಅಂತ ಹೇಳಿದರೆ ಅದು ಗಲಾಟೆ ಮಾಡೋರಲ್ಲ. ಕರಾಟೆಯ ಟ್ರೈನಿಂಗ್ ಯಾಕೆಂತ ಹೇಳಿದರೆ ನಿಮ್ಮಲ್ಲಿ ತಾಳ್ಮೆ ಮೈಗೂಡಿಸ್ಕೊಳ್ಬೇಕಾದ್ರೆ, ಸಮಸ್ಯೆ ಬಂದಾಗ ನೀವು ಒಂದು ಕಾನ್ಸಂಟ್ರೇಷನ್ ಇಟ್ಟುಕೊಂಡು ಮುಂದೆ ಹೋಗಬೇಕಾದ್ರೆ ಅಥವಾ ಧೈರ್ಯಶಾಲೆಗೆ ನಿಲ್ಲಬೇಕಾದ್ರೆ ಆಪತ್ತು ಬಂದಾಗ ನಿಮ್ಮ ರಕ್ಷಿಸಿಕೊಳ್ಳಲಿಕ್ಕೆ ಬೇಕಾದ ಒಂದು ಟ್ರೈನಿಂಗ್ ಇವತ್ತು ಆಗಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಅತ್ಯುತ್ತಮವಾಗಿ ತಮ್ಮ ಆ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ತಾವು ಬಹುಶಃ ಇಲ್ಲಿ ಅಲ್ಲ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆ ಒಂದು ಪ್ರಶಸ್ತಿ ಪಡುವಂಥ ಅವಕಾಶವನ್ನು ದೇವರು ಕಲ್ಪಿಸಲಿ. ಇವತ್ತಿನ ಸ್ಪರ್ಧೆ ಪ್ರಾರಂಭದ ನಂತರ ಅದು ಮುಗಿಬೇಕು. ಅದಕ್ಕೆ ಗೆಲ್ತಾರೆ, ಇಲ್ಲದ ಮ್ಯಾಚಲ್ಲಿ ಮುಗಿಯೋದಿಲ್ಲ. ಒಬ್ಬರು ಗೆದ್ದರಂತ ಮಾಡಬೇಕು, ಬೇರೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತ ಮಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ಸ್ಪರ್ಧೆ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ, ಇವತ್ತಿನ ಸ್ಪರ್ಧೆಯ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಇವತ್ತಿನ ಸ್ಪರ್ಧೆ ಗೆಲುವು ಅದು ಸಂಘಟಕರ, ಉಚ್ಚಗುಡ್ಡೆಯ, ಈ ರೆಫ್ರಿಗಳ, ಇದೆಲ್ಲಿರುವಂಥ ಎಲ್ಲ ಈ ಊರವರ ಮತ್ತು ನಿಮ್ಮ ಎಲ್ಲರ ಸರ್ವರ ಗೆಲುವಾಗಲಿ ಅನ್ನೋ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸುತ್ತಾ, ಬಹುಶಃ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ಸ್ಪರ್ಧಿಗಳಿಗೆ ಮುಂದಿನ ದಿನದಲ್ಲಿ ಯಾವ ಅವಕಾಶ ಸಿಕ್ಕು ಗೆದ್ದು ಬಂದು ಪ್ರಶಸ್ತಿಯನ್ನು ನಮ್ಮ ಕೀರ್ತಿಗೆ ಪಾತ್ರರಾಗಿ ಅಂತ ಹೇಳಿಕೊಂಡು ಯಾರು ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಇವತ್ತು ಪ್ರಶಸ್ತಿ ಪಡ್ಕೊಳ್ತಾರ, ನಿಮ್ಮನ್ನು ನಾವು ವಿಧಾನಸಭೆಯಲ್ಲಿ ಕೂಡ ನಿಮ್ಮನ್ನು ಅಸೆಂಬ್ಲಿಯಲ್ಲಿ ಕೂಡ ನಿಮ್ಮನ್ನು ಗೌರವಿಸುವಂಥ ಕೆಲಸ ನಾವು ಖಂಡಿತವಾಗಿ ನಾನು ಮಾಡ್ತಂತ ಹೇಳಿಕೊಂಡು ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೆ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ದಿವಸದ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಪ್ರೀತಿಯಿಂದ ಇಷ್ಟು ಸಮಯ ಇದ್ದು ಎಲ್ಲ ಮಕ್ಕಳಿಗೆ ಶುಭ ಹಾರೈಸಿದ್ದಾರೆ. ಬಹುಶಃ ಜಿಲ್ಲೆಯಲ್ಲಿ ತಾವು ಗೆದ್ದಲ್ಲಿ, ರಾಜ್ಯದಲ್ಲಿ ತಾವು ಗೆದ್ದಲ್ಲಿ ತಮಗೆಲ್ಲರಿಗೂ ಕೂಡ ವಿಧಾನಸಭೆಯಲ್ಲಿ ತಮ್ಮನ್ನು ಗೌರವಿಸುವಂಥ ಒಂದು ಒಳ್ಳೆಯ ಒಂದು ಮಾತುಗಳನ್ನು ಹೇಳಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಇಲ್ಲಿ ಯಾರು ಗೆದ್ದಿದ್ದೀರಿ ಎಲ್ಲರಿಗೂ ರಾಜ್ಯದಲ್ಲಿ ಕೂಡ ಗೆಲುವು ಸಾಧಿಸಿ ನಮ್ಮ ಜಿಲ್ಲೆಗೆ ಕೀರ್ತಿ ತರುವಂತಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭ ಹಾರೈಸ್ತೇವೆ. ವಂದನೆಗಳು.